ಆರು ಸಣ್ಣದ ಇದ್ರು ತೊಂದ್ರೆ ಇಲ್ಲ, ಕೆಲಸ ಒಳ್ಳೇದು ಮಾಡ್ಬೇಕು. ಹೌದಪ್ಪ ಹೌದಪ್ಪ. ಆದ್ರೆ ನೀವು ನೋಡಿ ಸಾಧಾರಣ ನೋಡಿ, ಈಗ ಕುದುರೆ ಎಷ್ಟು ದೊಡ್ಡದಿರ್ತದೆ ನೋಡಿ, ಯಾವ್ದ ಕುದುರೆ ಎಷ್ಟು ಎತ್ತರ ಇರ್ತದೆ ನೋಡಿ, ಮತ್ತೆ ಕಾಯ್ಲಿಕ್ಕೆ ಜನ ಬಿಟ್ಟವ ಎಷ್ಟು ಎತ್ತರ ಇದ್ದಾನೆ ನೋಡಿ. ಮತ್ತೆ ಆ ಲೆಕ್ಕದ ನಮ್ಮ ಕೆಲಸ ಹೇಗೆ ಒಳ್ಳೆ ಕೆಲಸ ಅಲ್ವಾ? ಮತ್ತೆ ನೀವು ನಮ್ಮ ಕುದುರೆ ನೋಡಿದ್ರ? ಕುದುರೆಗೆ ಹೋಗಿದ್ದಾಗ ನಾವೆಲ್ಲ ಹಾಗಲ್ಲ, ನೀವು ನೋಡಿದ್ರೆ ನೀವು ಕಾಯುವ ಪ್ರಶ್ನೆ ಅಲ್ಲ, ನೀವು ನೋಡಿದ್ರೆ ಇಲ್ಲಾದ್ರೆ ಇಲ್ಲಪ್ಪ ನೋಡ್ಲಿಲ್ಲ, ನಾನು ನೋಡ್ಲಿಲ್ಲ. ಈಗ ಸಮಸ್ಯೆ ಅಂತ ಇತ್ತು, ಸಮಯ ಇಲ್ಲ, ಬಿಡುವೆ ಇಲ್ಲ ನಮಗೆ. ಹೌದಾ? ಹೌದಪ್ಪ. ಕುದುರೆ ಬಿಟ್ಟುಕೊಂಡು ನನ್ನ ಹತ್ರ ಪಂಚಾಯತಿ ಮಾಡ್ತಿದ್ದೆ ಅಂತ. ಕುದುರೆ ಕಾಯ್ತಾ ಇದ್ದೆ, ಕುದುರೆ ಕಾಯ್ಲಿಕ್ಕೆ ಹೇಳಿದ್ರೆ ಅಲ್ವಾ, ನಾನು ಕಾಯ್ತಾ ಇದ್ದೆ. ಕುದುರೆ ಎಲ್ಲೋ ಅಂತ ಗೊತ್ತೇ ಇಲ್ಲ. ಅಂದ್ರೆ ನಿದ್ರೆ ಬಂತು ಮಾರೆ, ನಿದ್ರೆ ಬಂತು. ನಿದ್ರೆ ಬಂತ? ಈಗ ನಿದ್ರೆ ಬಿಡ್ಲಿಕ್ಕೆ ಶುರು ಮಾಡಿದೆ ಅಷ್ಟೇ, ಈಗ ಬಂದಾಯ್ತು. ಸಮಸ್ಯೆ ಆದದ್ದೇ, ನಿದ್ರೆ ಬಿಡ್ಲಿಕ್ಕೆ ಶುರು ಆದದ್ದು ಈಗ. ಸಣ್ಣ ಗಾಳಿ ಬೀಸ್ತಾ ಇಲ್ವಾ, ಒಂದ್ ಜೊತೆ ಚಳಿ ಶುರುವಾಯ್ತು ಮಾರೆ. ಒಳ್ಳೆ ಅವಕಾಶ ಇತ್ತು, ತೊಂದ್ರೆ ಇಲ್ಲ. ಅಪ್ಪ ಅವಕಾಶ ಇವತ್ತೇ ಹೇಳ್ತೇನೆ. ಹೌದು, ಒಳ್ಳೆ ನಿದ್ರೆ ಬಂತು, ಅಲ್ಲೇ ಮಲ್ಕೊಂಡೆ. ಕುದುರೆಯಲ್ಲಿ ಹೋಯ್ತಂತ ನನಗೆ ಗೊತ್ತಿಲ್ಲ. ಹಾಗಂತ ಸುಮ್ಮನೆ ಇರ್ಲಿಕ್ಕೆ ಆಗ್ತದ ಸ್ವಾಮಿ? ಇಲ್ಲ ಇಲ್ಲ, ಕೆಲಸ ಮಾಡ್ಬೇಕಲ್ವಾ? ಕುದುರೆ ಹುಡುಕು ನನ್ನ ಜವಾಬ್ದಾರಿ. ನೋಡು ನೋಡು ನೋಡು, ಕುದುರೆ ನೋಡಿ ಮಾರೆ, ಇಲ್ಲ ಉಂಟಲ್ಲ ಕುದುರೆ. ಹೌದು, ಅಲ್ಲಿ ಎಂತ ಆಶ್ಚರ್ಯ ಮಾರೆ. ಕುದುರೆಯನ್ನು ಕಟ್ಟಿ ಜಾಗ ನೋಡಿದ್ರೆ ನೀವು, ಬಾಳೆ ಗಿಡಕ್ಕೆ ಬಾಳೆ ಹಗ್ಗದಿಂದ ಕಟ್ಟಿ ಹಾಕಿದ್ದಾರೆ. ತಲೆ ಇರ್ಬೋದಲ್ಲ ಅವರಿಗೆ? ತಲೆಗಿಂತ ನೀನು ಕುದುರೆ ಎಷ್ಟು ಗಟ್ಟಿ ನಿಮ್ಗೆ ಗೊತ್ತಿಲ್ಲ ವಿಚಾರ. ಅಂದ್ರೆ ನಿಮ್ ಲೆಕ್ಕದಲ್ಲಿ ನಾವೆಂತ ಹೊಟ್ಟಿಗೆ ಅಂತದ್ದು ಹಾಕ್ಲಿಲ್ಲ, ಅದನ್ನ ಹಿಡ್ಕೊಂಡು ನಿಂತ್ಕೊಂಡಿದ್ದಲ್ಲ. ಅದು ಹಿಡ್ಕೊಂಡು ನಿಂತಿದ್ದಲ್ಲ ಸ್ವಾಮಿ, ಅದು ಯಾಕೆ ಇನ್ನು ನಿಂತಿದೆ ಆಲೋಚನೆ ಮಾಡಿ. ಮರ್ಯಾದೆ ಪುರುಷೋತ್ತಮನ ಕುದುರೆ, ಅದು ಹೌದಾ? ಮರ್ಯಾದೆ ಪ್ರಶ್ನೆಗೆ ನಿಂತಿದ್ದಲ್ಲ. ಹೌದು, ಕಟ್ಟಿದವರಿಗೆ ಮರ್ಯಾದೆ ಇಲ್ದಿದ್ರು ನನಗೆ ಕಟ್ಟಿದ್ದಾನೆ ಅಂತ ಕುದುರೆ ಗೊತ್ತುಂಟ ಇಲ್ವಾ? ಕುದುರೆ ಮರ್ಯಾದೆ ಉಂಟು ಸ್ವಾಮಿ. ಅದು ಕುದುರೆ ನನ್ನ ನಾನಲ್ವಾ, ನನಗೂ ಉಂಟಲ್ವಾ? ಆಲೋಚನೆ ಮಾಡಿದೆ, ಅದಕ್ಕಾಗಿ ಅದರಲ್ಲಿ ನಿಂತದ್ದು. ಹಾಗಂತ ಇದೇ ಕೆಲಸ ಇದು, ಮತ್ತಾರದಲ್ಲ, ನಿಮ್ಮದೇ ಕೆಲಸ. ಈ ಪಾಪಿ ಮಗನ ರಾಗಡಿ ಮಾಡು, ಇವನಿಗೊಂದು ಉಪದ್ರ ಕೊಡುವಂತ ನೀವೇ ಕಟ್ಟಿ ಹಾಕಿದ್ರೆ ಹೇಗೆ? ಇವನ್ ಕೆಲಸ ಹೇಗೆ ಮಾಡ್ತಾನೆ ನೋಡುವ. ನೀವೇ ಕಟ್ಟಿ ಹಾಕಿದ್ರೆ ಕಟ್ಟಿ ಹಾಕ್ಲಿಕ್ಕಿಲ್ಲ. ಹಾಗೆಲ್ಲ ಉಪದ್ರೆಲ್ಲ ಮಾಡುವರಲ್ಲ ನೀವು. ಪಾಪ ಇವತ್ತು ಮಸ್ತ್ ಅವ್ರೆ. ಕಟ್ಟಿದಾಗ ಗೊತ್ತಾಯ್ತಾ? ಕಟ್ಟಿದಾಗ ಗೊತ್ತಾಯ್ತಾ? ಇದು ಭಟ್ಕಳ. ಭಟ್ಕಳ ಭಟ್ರುಗಳು, ಭಟ್ರುಗಳು. ಹೌದೌದು, ನೋಡು ನೋಡು, ಮಾತಾಡಿಸ್ತೇನೆ ನೋಡುವ. ಏ ಮಾಡಿ ಈಗ ನನ್ನ ಜನವೇ ನೀನು. ಮಾತಾಡು ಮಾತಾಡು. ಆ ಕುದುರೆಯನ್ನ ಕಟ್ಟಿದ್ಯಾರ? ಕಟ್ಟಿದ್ದು ನಾವೇ. ಯಾರ? ನಾವೇ ಕಟ್ಟಿದ್ದು. ಅದಕ್ಕೆ ನಾನು ಹೇಳಿದ್ದು ತುಂಟನಾದೆಯೋ ಎಲೆಮಾಣಿ ಅಂತ. ಅಂದ್ರೆ ಕಟ್ಟಿದ್ದೀಗ ತುಂಟತನ ಆಯ್ತು ಅಂತ ಹೇಳುದ ನೀನು? ಎಲ್ಲಿವರೆಗೆ ಕೇಳಿದ್ರೆ ಮಕ್ಕಳು ಮಾಡೋ ಕೆಲಸ ಎಲ್ಲ ಮಾಡ್ತಿದ್ರಲ್ಲ ನಾವು ಇನ್ನು ಈ ವಯಸ್ಸಿನಲ್ಲೂ ಮಾಡ್ಲಿಕ್ಕೆ ಉಂಟ. ಮಕ್ಕಳು ಮಾಡುವ ಕೆಲಸ, ಮಕ್ಕಳ ಆಟಿಕೆ ನೀ ಮಾಡಿದ ಮಕ್ಕಳ ಆಟಿಕೆ ಆಯ್ತು ಅಂತ ಹೇಳಿದ್ ನಾನು. ಎಂತ ಮಕ್ಕಳ ಆಟಿಕೆ ಆಯ್ತು? ಇಲ್ಲದೆ ಹೋದ್ರೆ ನಮ್ಮ ಕುದುರೆಯನ್ನ ಬಾಳೆ ಗಿಡಕ್ಕೆ ಬಾಳೆ ಹಗ್ಗದಿಂದ ಕಟ್ಟಿ ಹಾಕಿದ್ಯಲ್ಲ, ತಲೆ ಸುರಿ ಉಂಟ ನಿನಗೆ? ಯಾಕೆ ಯಾಕೆ ನಾವು ತಲೆ
ಸೊರಿಯಿದ್ದೇ ಕಟ್ಟಿದ್ದು ಯಾಕೆ ನಮ್ಮ ಹತ್ರ ಬೇರೆ ಹಗ್ಗ ಸಿಕ್ಕುವುದಿಲ್ಲ ಇಲ್ಲಿ. ಅದನ್ನ ಕಟ್ಟಿ ಹಾಕಬೇಕು ಅಂತ ನಮ್ಗೆ ಮನಸ್ಸಾಯ್ತು, ಕಟ್ಟಿ ಹಾಕಿದ್ದೇವೆ. ನೀವು ಸಿಗುದೇ ಬಾಳಿ ಹಗ್ಗ ಬಾಳಿ ಗಿಡ. ಮಾಣಿ ಮಾಣಿ ಅಂತ ಹೇಳ್ತೀಯಲ್ಲ, ಮಾಣಿ ಬಗ್ಗೆ ನಿನಗೆ ಏನು ಗೊತ್ತು? ಮಾಣಿ ಹೇಗಿರ್ಬೇಕು ಅಂತ ಅದು ಕೇಳು. ಪಾಣಿ ಪಂಚೆಯ ನಡುಕಟ್ಟು ನಿನ್ನ ಗೋಣಿನ ಮೇಲಕ್ಕೆ ಬರೆದೊಡ್ಡು. ಪಾಣಿ ಪಂಚೆ ಪಾಣಿ ಪಂಚೆ ಪಾಣಿ ಪಂಚೆಯ ನಡುಕಟ್ಟು, ಪಾಣಿ ಪಂಚೆಯ ನಡುಕಟ್ಟು, ಪಾಣಿ ಪಂಚೆಯ ನಡುಕಟ್ಟು, ನಡುಕಟ್ಟು ನಡುಕಟ್ಟು. ನಿನ್ನ ಗೋಣಿನ ಮೇಲಕ್ಕೆ ಮರೆಜೊಟ್ಟು, ನಿನ್ನ ಗೋಣಿನ ಮೇಲಕ್ಕೆ ಗೋಣಿನ ಮೇಲಕ್ಕೆ ಗೋಣಿನ ಮೇಲಕ್ಕೆ ಮರೆಜೊಟ್ಟು, ನಡುಕಟ್ಟು ಮರೆಜೊಟ್ಟು. ಮಾಣಿಯ ಕೈಯಲ್ಲಿ ಬಾಣವ ಕಂಡರೆ, ಮಾಣಿಯ ಕೈಯಲ್ಲಿ ಬಾಣವ ಕಂಡರೆ, ಚೋಣಿಯ ವೀರರು ಪ್ರಾಣವ ಬಿಡುವರು. ಮಾಣಿಯ ಕೈಯಲ್ಲಿ ಬಾಣವ ಕಂಡರೆ, ಚೋಣಿಯ ವೀರರು ಪ್ರಾಣವ ಬಿಡುವರು. ಚೋಣಿಯ ವೀರರು ಪ್ರಾಣವ ಬಿಡುವರೆ. ಪಾಣಿ ಪಂಚೆಯ ನಡುಕಟ್ಟು ನಿನ್ನ ಗೋಣಿನ ಮೇಲಕ್ಕೆ ಮರೆಜೊಟ್ಟು, ಗೋಣಿನ ಮೇಲಕ್ಕೆ ಮರೆಜೊಟ್ಟು. ಪುಟ್ಟನಾದೆಯೋ ಎದೆ ಮಾಡಿ ಇದು ಸೊಟ್ಟ ಮುರಿಯುವುದು ದೇವರಾಣಿ, ದೇವರಾಣಿ ದೇವರಾಣಿ ದೇವರಾಣಿ. ಏನ್ ಮಾಡಿ ಏನ್ ಮಾಡಿದೆ ನೀನು? ಕುದುರೆಯನ್ನ ಕಟ್ಟಿ ಹಾಕಿದ್ದೀಯಾ? ನೀನು ಮಾಡ್ಬೇಕಾದ ಕೆಲಸ ಏನು ಗೊತ್ತುಂಟಾ? ಏನು ಕೆಲಸ? ಪಾಣಿ ಪಂಚೆ ಉಂಟಲ್ಲ, ಅದನ್ನ ಕಚ್ಚಿ ಹಾಕು, ಹಬ್ಬ ಹಾಕು, ಅದು ಗಟ್ಟಿಯಾಗಿ ಕಟ್ಕೊಳ್ಬೇಕು, ಆಮೇಲೆ ಕಷ್ಟ ಆಗ್ತದೆ. ಪಾಣಿ ಪಂಚೆಯನ್ನ ಕಟ್ಟಿ ಕೈಯಲ್ಲೊಂದು ಹರಿವಾಣ, ಹೌದೌದು, ಕೈಯಲ್ಲಿ ಹರಿವಾಣ ಹಿಡ್ಕೊಂಡು ಒಂದು ಕೈಯಲ್ಲಿ ಗಂಟೆ ಮಣಿ, ಹಾ 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 ಗಂಟೆ ಮಣಿ ಅಲ್ಲಾಡಿಸುತ್ತಾ ಸುಳ್ಳಂಬಳ್ಳಿ ಮಂತ್ರ ಹೇಳ್ಕೊಂಡು ದೇವಸ್ಥಾನದಲ್ಲಿ ಪೂಜೆ ಮಾಡುವುದನ್ನು ಬಿಟ್ಟು ಕುದುರೆಯನ್ನು ಕಟ್ಟಿ ಹಾಕಿದ್ದೀಯಲ್ಲ, ಅದಕ್ಕೆ ಹೇಳಿದ್ದು ನೋಡು, ಒಳ್ಳೆ ಮಾತಿನಿಂದ ಕುದುರೆಯನ್ನ ಬಿಡಿಸಿ ಕೊಟ್ರೆ ಬದುಕ್ಲಿಕ್ಕೆ ಅವಕಾಶ ಉಂಟು. ನೀನು ಬಂದದ್ದು ನೀನು ಒಬ್ಬ ಇಲ್ಲಿಗೆ, ಹಾ. ಈಗ ನಿನಗೆ ನಾನು ಅವಕಾಶ ಕೊಡ್ತೇನೆ. ಹಾ. ಒಳ್ಳೆ ಮಾತಿನಿಂದ ಕುದುರೆ ಬಿಟ್ಟು ಹೋದ್ರೆ ಆಯ್ತು, ಇಲ್ಲಿ ನಿನ್ ಕುದುರೆಗಾದ ಕತೆ ನಿನಗೂ ಆಗ್ತದೆ, ನಿನಗೂ ಕಟ್ಟು ಹಾಕ್ತೇನೆ. ನೋಡು, ನಾನ್ ಬಿಟ್ಟು ಹೋಗ್ಲಿಕ್ಕೆ ಬಂದವ ಅಲ್ಲ, ಏನಿದ್ರು ಅದನ್ನು ತೆಗೆದುಕೊಂಡು ನಿನಗೆ ಎರಡು ಕೊಟ್ಟು ಹೋಗುವಂತೆ ಬಂದದ್ದು. ಈಗ ಕೊಡುವ ತಾಕತ್ತು ಉಂಟಾ ನಿನಗೆ? ಯಾರಿಗೆ? ನಿನಗೆ. ನಾನು ಬಂದಾಗ್ಲೇ ಎರಡು ಕೊಡುವ ಅಂತ ಮಾಡಿದ್ದೆ. ಹಾ 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 ನಾನು ಒಡೆ ಹೇಳಿದ್ ನನ್ನ ನೆನಪಾಯ್ತು, ಹಾ. ಗುಬ್ಬಿ ಮೇಲೆಲ್ಲ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಬೇಡ ಅಂತ. ನಿನಗೂ ಗುಬ್ಬಿ. ಅದ ನೀವು ನಾ ಬ್ರಹ್ಮಾಸ್ತ್ರ, ಅದಕ್ಕೆ ನಾ ಸುಮ್ಮನಾಗದ್ದು. ನೋಡು, ಸುಮ್ಮನೆ ಹೇಳ್ತೇನೆ, ಕುದುರೆನ ಬಿಡಿಸಿ ಕೊಡ್ತೀಯಾ? ನಾನು ಒಳ್ಳೆ ಮಾತನ್ನು ಹೇಳ್ತೇನೆ. ಬ್ರಾಹ್ಮಣರು ಹೊಡೆದಾಟಕ್ಕೆಲ್ಲ ಹೋಗುವವರಲ್ಲ. ಆದ್ರೂ ನೀನೀಗ ಹೊಡೆದಾಟ ಮಾಡ್ಬೇಕು ಅಂತ ನೀನ್ ಮನಸ್ಸು ಮಾಡ್ತೀಯ ಅಂತ ಆದ್ರೆ ನಾವು ಅದಕ್ಕೂ ತಯಾರಿದ್ದೇವೆ. ನೋಡು, ಹೊಡೆದಾಟ ಸುದ್ದಿ ಎಲ್ಲ ಬೇಡ, ನನ್ನ ಕೈ ಕಾಲಡಿ ಬಿದ್ದೆಲ್ಲ ಸಾಯ್ಬೇಡ. ನಾನು ನಿನ್ನ ಕೈ ಕಾಲಲ್ಲಿ ಬಿಡು ಸಾಯುದ ಮಾಡುವ. ಬರ್ತೀಯಾ? ಹೇಗೆ ಹೇಗೆ ಮಾಣಿಗಳು? ಅಲ್ಲ ಮಾರಾಯ, ಎಲ್ಲಾ ಮಾಣಿಗಳು ಇದೊಂದು ಬೆಕ್ಕೆ. ಅವನು ನಮ್ಮ ನಾಯಕ. ನಾಯಕನ ನಾಯಕ ನಾಯಕ. ನಾನು ಅದೇ ನೋಡಿದೆ, ಎಲ್ಲಾ ಮಾಣಿಗಳು ಇದೊಂದು ಇಲ್ಲಿ ಬೆಕ್ಕಿ ಬಂತ ನನ್ನಾಗಿ. ಕುದುರೆ ಬಿಟ್ಟುಕೊಡ್ಬೇಕು. ಲೇಖನದಲ್ಲಿ ಬರೆದದ್ದು ಏನು? ಏನು? ಲೇಖನದಲ್ಲಿ ಬರೆದಂತೆ ಬಲವುಳ್ಳವರು ಕಟ್ಟಬೇಕು. ನಮ್ಮಲ್ಲಿ ಬಲ ಇದೆ ಎನ್ನುವುದನ್ನು ತೋರಿಸುವ ಸುಖ. ಕುದುರೆಯನ್ನು ಕಟ್ಟಿದ್ದೇವೆ, ಬಿಡಿಸಿಕೊಂಡು ಹೋಗಲಿಕ್ಕೆ ಯಾರು ಬರ್ತಾರೆ? ಯಾರು? ನಮ್ಮ ಒಡೆ ವಿಚಾರ ಗೊತ್ತಿಲ್ಲ. ಗಂಡರಿಗೆ ಗಂಡ, ಗಂಡರಿಗೆ ಗಂಡ. ಹೌದಾ? ಎಲ್ರಿಗೂ ಗಂಡ, ಎಲ್ಲರಿಗೂ ಎಲ್ರಿಗೂ ಗಂಡ. ಅಂತ ಮನೆಯ ವಿಶೇಷ ಇದು. ನಮ್ಮ ಕಡೆ ಎಲ್ಲ ಹೆಂಗಸರಿಗೆಲ್ಲ ಗಂಡ ಇರೋದು, ನಿಮ್ ಗಂಡರಿಗೆ ಗಂಡ. ನನಗೂ ಗಂಡ, ನಿನಗೂ ಗಂಡ, ನನಗೂ ಗಂಡ, ಗಂಡರ ಗಂಡ. ಆ ಯಜಮಾನ ದೊಡ್ಡ ಯಜಮಾನ ಅಂತ. ಅವರಿಗೆ ವಿಚಾರ ಗೊತ್ತಾದ್ರೆ ಮತ್ತೆ ಸುಮ್ಮನೆ ಇರುವುದಿಲ್ಲ. ಏನ್ ಮಾಡ್ತಾರೆ? ಹೆದರ್ಕೊಂಡೇ ಹೋಗ್ತಾರೆ. ಅವನ ಅವಸ್ಥೆ ನೋಡಿದ್ರೆ ಮತ್ತೆ ಅವ್ರು ಹೆದರ್ಕೊಂಡೇ ಹೋಗುದು. ಯಾರಿಗೆ ಹೇಳ್ಬೇಡಿ. ಅಶ್ವ ಗಟ್ಟಿಯಾಗಿ ಬಿಡಿಸುವಂತಹ ಪ್ರಮೇಯ ಇಲ್ಲವೇ ಇಲ್ಲ. ಕೇಳಿದಕ್ಕೆ ಯಾರು ಬರ್ತಾರೆ ನಾನು
ರಗಳೆ ಆಯ್ತಲ್ಲ. ನೀವಾದ್ರೂ ಇದ್ರಿ ಅಂತ ನಾನು ಹಾರಾಟ ಮಾಡಿದ್ ಮಾರೆ. ಬಿತ್ತಲ್ಲ ನಾಲ್ಕು. ನಾನು ಇವತ್ತು ಒಂದ್ ದಿವಸ ಬಿದ್ದರೆ ನಿನಗೆ ದಿನ ಬೀಳ್ತಾ ಇರ್ಲಿ ಅಂತ ಹೇಳುದ? ಅದಲ್ಲ ಸ್ವಾಮಿ, ಪೆಟ್ಟು ಬಿದ್ದಾಯ್ತಲ್ಲ, ಇನ್ ಏನ್ ಮಾಡುದು? ಇಲ್ಲೇ ನಿತ್ರೆ ಸರಿಯಾಗುದಿಲ್ಲ. ಒಡೆಯನಿಗೆ ಆದಷ್ಟು ಬೇಗ ವಿಚಾರ. ಕುದುರೆಯಲ್ಲಿ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ ಒಡೆಯ. ಕುದುರೆಯನ್ನು ಹುಡುಕ್ತಾ ಹುಡುಕ್ತಾ ಹೋಗುವಾಗ ಬಾಳೆ ಹಾಕಿನಿಂದ ಬಾಳೆ ಗಿಡಕ್ಕೆ ಕುದುರೆಯನ್ನು ಅದೇ ನಾನು ಆಲೋಚನೆ ಮಾಡಿದ್ದೆ. ಇದು ನನಗೆ ಮೊದಲೇ ಗೊತ್ತಿದ್ದು, ನಾನೇ ಕಟ್ಟಿ ಹಾಕ್ತಿದ್ದಲ್ಲ ಅಂತ ನನಗೆ ಆಲೋಚನೆ ಗೊತ್ತು. ಅವರು ಕಟ್ಟಿ ಹಾಕಿದ್ರು ಒಡೆಯ. ಯಾರು ಯಾರು ಅಂತ ನೋಡುವಾಗ ಪ್ರಾಣಿಗಳು ಒಡೆಯ ಅದನ್ನು ಕಟ್ಟಿ ಹಾಕಿದ್ದಾರೆ. ನಾ ಬಿಡ್ತೇನೆ? ನಾ ಬಿಡ್ಲಿಕ್ಕಿಲ್ಲ ಒಡೆಯ. ನಿಮ್ಮನ್ನೇ ತಿಂದು ಬದುಕಿದವ ನಾ ಬಿಡ್ತೇನೆ? ನಿಮ್ಮನ್ನೇ ತಿಂದು ನಮ್ಮ ಅನ್ನವನ್ನು ತಿಂದು ಬದುಕಿದವನು. ಹೌದು ಒಡೆಯ, ನಾನು ಜೋರಾದೆ ಒಡೆಯ. ಪೆಟ್ಟಿಗೆ ಪೆಟ್ಟಾಯ್ತು ಒಡೆಯ. ಪೆಟ್ಟಿಗೆ ಬಿಗುವಾಯ್ತು ಬಿಗುವಾಯ್ತು ಜೋರಾಯ್ತು. ಏರ್ತು ನನಗೆ, ಅವರಿಗೂ ಏರ್ತು, ನನಗೂ ಏರ್ತು. ಏರ್ತು 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 ಒಡೆಯ. ಎಲ್ಲಿವರೆಗೆ? ಸುಮಾರು ಇಷ್ಟಂದ್ರೆ ಏರ್ತು ಒಡೆಯ. ಆಮೇಲೆ ಅಲ್ಲೇ ತಣ್ಣಗಾಯ್ತು. ಹಾಗೆ ಅಲ್ಲೇ ಮಾತಾಡಿ ನಿಂತ್ಕೊಳ್ಳಿ. ನೀನೇನು ಮಾಡಲಿಲ್ಲ ಅವರಿಗೆ? ಆ ಬಿಡ್ಲಿಕ್ಕಿಲ್ಲ. ಒಂದಕ್ಕೆ ನಿಂತ್ಕೊಂಡೆ, ಎರಡಕ್ಕೆ ಕೂತ್ಕೊಂಡೆ. ಆಗಲಿ ಕುಂಟ ಹೀಗಾಗಿ ಕುಂಟನಿಂದ ಒಂದಕ್ಕೆ ನಿಂತ್ಕೊಂಡೆ, ಎರಡಕ್ಕೆ ಕೂತ್ಕೊಂಡೆ. ಹಾಗಾದ್ರೆ ಅವರು ಪೆಟ್ಟು ಹೊಡೆದು ನೀವು ಪೆಟ್ಟು ಹೊಡೆದು ಅವ್ರು ಒಂದು ಕೊಟ್ಟು ನಾನು ನಿಂತ್ಕೊಂಡೆ. ನಂದಾಗ್ಲಿ ಒಂದಕ್ಕೆಲ್ಲ ಒಂದೆಲ್ಲ ಸಾಧ್ಯ ಒಡೆಯ. ನಿನಗೆ ಒಂದಕ್ಕೆಲ್ಲ ಸಾಧ್ಯನೇ ಇಲ್ಲ. ಒಂದಕ್ಕೆಲ್ಲ ನಾವು ಜನವೇ ಅಲ್ಲ. ಆಮೇಲೆ ಎರಡು ಕೊಟ್ರು. ಒಳ್ಳೆ ಚ್ವಯ್ಯ ಏನು ಒಳ್ಳೆ ಅಡಿದಿತ್ತು. ಹೌದು ಒಳ್ಳೆಯ. ಎಂತದ್ದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವ್ರು ಹೇಳಿದ್ರು, ನಿನ್ನನ್ನು ಕೇಳುವ ಅಪ್ಪ ನೀನು ಯಾರಿದ್ದಾನೆ ಬರಲಿ, ಅವ್ರು ನಾನು ನೋಡ್ಕೊಳ್ತೇನೆ, ನೀನು ಹೋಗಿ. ಬೊಬ್ಬೆ ಹೊಡಿತೇನೆ ಅವನಿಂದ. ದುರ್ಗವನ್ನು ಖಂಡಿದ್ದಾರೆ ಭಾರತರು ಎಂಬ ಉದ್ದೇಶಕ್ಕಾಗಿ ಬಂದು ಹೇಳುತ್ತಾನೆ. ಅದು ಮಾಣಿಗಳು ಮಾಣಿಗಳು ಈ ರೀತಿ ಕಾರ್ಯವಾಯಿತು ಅಂತೇಳಾದ್ರೆ ನಾವು ಜಾಗೃತರಾಗಲೇಬೇಕು. ಹೌದು ಒಡೆಯ, ಬಹಳ ತಲೆಬಿಸಿ ಆಗ್ತಾ ಇದೆ. ನನಗೂ ತಲೆ ಬಿಸಿ ಆಗ್ತದೆ. ಮುಂದೇನು ಮಾಡುವುದು ಎಂಬುದಾಗಿ. ಈಗಲೇ ಹೀಗೆ ಮುಂದೆ ಹೇಗೆ ಅಲ್ಲ, ಎರಡರಲ್ಲಿ ಈಗಲೇ ಹೀಗೆ ಮತ್ತೆ ಮುಂದೆ ಹೇಗೆ ನನಗೂ ತಲೆ ಬಿಸಿ ಆಗ್ತದೆ. ಹಾಗಾಗುವಂತ ಸಾಧ್ಯತೆ ಎಲ್ಲ ಮಾತುಗಳು ಸರಿಯಾಗಿ ನಾವು ಮಾಡ್ತೇವೆ. ಆಗಿರುವ ಒಂದು ಸರಿ ಮಾಡ್ಲಿಕ್ಕೆ ನೀವು ಇದು ತೊಂದರೆ ಇಲ್ಲ. ಸರಿಯಾಗಿರುವ ಒಂದು ವಿಚಾರವನ್ನು ಹೇಳಿದ್ದ ನೀನು. ಹೌದು ಒಡೆಯ, ನಾವು ಒಬ್ಬರೇ ಹೋಗುದಲ್ಲ, ಒಬ್ಬಟ್ಟಿನಲ್ಲಿ ಬಲವಿದೆ. ಹೌದು, ಎಲ್ಲರೂ ಸೇರಿ ಬಂದಿದ್ದೇವೆ ನಾವು. ಒಗ್ಗಟ್ಟಿನಲ್ಲಿ ಒಗ್ಗಟ್ಟು